ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಪ್ರತಿಯೊಬ್ಬರ ಮನೆಯ ಅಡುಗೆ ರೂಮನ್ನು ಸಹ ಆ ಮನೆಯ ಹೃದಯ ಭಾಗ ಅಂತ ಕರೀತಾರೆ. ಹಾಗೆ ಅಡುಗೆ ಮನೆಯಲ್ಲಿ ಸಾಕಷ್ಟು ನೆನಪುಗಳು ನಮ್ಮ ಹತ್ರ ಬಂದಿರುತ್ತೆ. ಡೈಲಿ ಹೋಟೆಲಿಗೆ ಹೋಗಿ ತಿನ್ನೋಕೆ ಅಂತೂ ಸಾಧ್ಯನೇ ಇಲ್ಲ, ಮನೆಯಲ್ಲೇ ನಾವು ಪ್ರಿಪೇರ್ ಮಾಡಬೇಕು. ಹಾಗೆ ನಮ್ಮ ಇಲ್ಲಿನ ಹೃದಯ ಭಾಗ ಅಂದರೆ ನಮ್ಮ ಅಡುಗೆ ಮನೆಯಲ್ಲಿ ಇವತ್ತು ಅಷ್ಟೇ ಟೇಸ್ಟಿಯಾಗಿರೋವಂತಹ 2 ರೆಸಿಪಿನ ಮಾಡಿಕೊಡೋಕೆ ಅಂತ ಟೀಚರ್ ಬಂದಿದ್ದಾರೆ. ಇವರು ಬೇರೆ ಯಾರು ಅಲ್ಲ, ನಮ್ಮ ಜೊತೆ ಇರೋರು ರಾಧಾ ಶೆಣೈ ಮೇಡಮ್. ಬನ್ನಿ ಇವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಟೀಚರ್, ಹೇಗಿದ್ದೀರಾ? ನೆನಪಾಯ್ತು ಅನ್ಸುತ್ತೆ ಮಕ್ಕಳು ಟೀಚರ್ ಟೀಚರ್ ಅಂತ ಕರೆಯೋದು. ಇವಾಗ್ಲೂ ಸ್ಕೂಲ್ ಇದೆಯಾ? ಬೇಸಿಗೆ ರಜಾ ಅಲ್ವಾ, ಹೋಗ್ತಾ ಇದ್ದೀರಾ? ಹಾ, ಸ್ಕೂಲಿಗೆ ಹೋಗ್ತಾ ಇದ್ದೇನೆ. ನಮಗೆ ಸ್ವಲ್ಪ ಕೆಲವು ಡ್ಯೂಟೀಸ್ ಇದೆ, ಸ್ಕೂಲಿಗೆ ಹೋಗ್ತಾ ಇದ್ದೇನೆ. ಮಕ್ಕಳನ್ನ ಮಿಸ್ ಮಾಡ್ಕೊಳ್ತಾ ಇಲ್ವಾ ಸ್ಕೂಲಲ್ಲಿ? ಹಾ, ಇನ್ನು 16ಗೆ ನಾಳೆ ಸ್ಟಾರ್ಟ್ ಆಗ್ತಾ ಇದೆ. ಬೇಗ ಸ್ಟಾರ್ಟ್ ಆಗುತ್ತೆ ಹಾಗಾದ್ರೆ ಅಲ್ವಾ? ಓಕೆ, ಇವತ್ತು ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ನಾನು ಮಕ್ಕಳಿಗೆ ಇಷ್ಟ ಆಗಿರುವ ಹಾಗೂ ಕಡಿಮೆ ಸಮಯದಲ್ಲಿ ಮಾಡುವಂಥ ಬ್ರೆಡ್ ಹಲ್ವಾ ಅಂತೇಳಿ ಮಾಡ್ತಾ ಇದ್ದೇನೆ. ಆಮೇಲೆ ಇದು ಸೌತೆಕಾಯಿ ಉಳ್ಳಲ್ ಅಂತೇಳಿ, ಅದು ಈಗ ಬೇಸಿಗೆ ಟೈಮಲ್ಲಿ ಸಹ ಸೌತೆಕಾಯಿ ಹೆಲ್ತಿಗೆ ಒಳ್ಳೆಯದು. ಸೌತೆಕಾಯಿ ಎಲ್ಲ ಮುಳ್ಳು ಸೌತೆದು. ಓಕೆ ಓಕೆ, ಹಾಗಾದ್ರೆ ನಾವು ಡೈರೆಕ್ಟ್ ಆಗಿ ಕಿಚನಿಗೆ ಹೋಗೋಣ ಅಲ್ವಾ? ಎಸ್ ಮೇಡಮ್, ಬ್ರೆಡ್ ಇದ್ದು ಹಲ್ವಾ ಅಲ್ವಾ? ಸ್ಟಾರ್ಟ್ ಮಾಡೋಣ. ಓಕೆ, ನಾನು ಆಲ್ರೆಡಿ ಮನೆಯಲ್ಲಿ ಬ್ರೆಡ್ ಅದು ಔಟರ್ ಲೇಯರ್ ಅನ್ನು ಕಟ್ ಮಾಡಿ ತಗೊಂಡು ಬಂದಿದ್ದೇನೆ. ಇದನ್ನು ಫ್ರೈ ಮಾಡಬೇಕು. ಎಣ್ಣೆ ಸಹ ತಗೊಳ್ಬೋದು ಅಥವಾ ತುಪ್ಪ ತಗೊಳ್ಬೋದು. ಏನ್ ಮಾಡೋದು? ಈಗ ಒಂದು ಕಡೆ ತಗೊಳ್ಳುವ. ಇದಕ್ಕೆ ಡೀಪ್ ಫ್ರೈ ಮಾಡುವಂಥದ್ದು, ಹಾಗೆ ಎಣ್ಣೆ ತುಪ್ಪ ಹೆಚ್ಚಬೇಕಾಗ್ತದೆ. ತುಪ್ಪ ಸರಿಯಾಗಿ ಕಾಯಬೇಕು. ಆಮೇಲೆ ಇದನ್ನು ಸರಿ ರೋಸ್ಟ್ ಮಾಡಬೇಕು, ಬ್ರೌನ್ ಕಲರ್ ಆಗುವಷ್ಟು ರೋಸ್ಟ್ ಮಾಡಬೇಕು. ಇದಕ್ಕೆ ಹಾಕೋದಾ ಬ್ರೆಡ್ ಅನ್ನ? ತುಪ್ಪ ಕಾದಾಗ ಸ್ಮೆಲ್ ಚಂದ ಅಲ್ಲ? ಕಾದಿದೆ ಅಲ್ವಾ? ಈಗ ಬ್ರೆಡ್ ಅನ್ನು ಫ್ರೈ ಮಾಡಬೇಕು. ಹಲ್ವಾ ಯಾವಾಗಲೂ ತುಪ್ಪದಲ್ಲಿ ಮಾಡಿದರೆ ಟೇಸ್ಟ್ ಮತ್ತು ಅರೋಮ ಸಹ ಒಳ್ಳೆಯ ಬರ್ತದೆ. ಸರಿ ಕ್ರಿಸ್ಪಿಯಾಗಿ ಬ್ರೌನಿಶ್ ಮಾಡಿದ್ರೆ ಕಲರ್ ಸಹ ಒಳ್ಳೆ ಬರ್ತದೆ, ಆಮೇಲೆ ಟೇಸ್ಟ್ ಸಹ ಚಂದ. ಈ ಬ್ರೆಡ್ ಹಾಗೆ ಇರುತ್ತಾ ಪೂರ್ತಿಯಾಗಿ ಹಲ್ವಾ ಮಾಡುವಾಗ? ಇಲ್ಲ, ಎಲ್ಲ ಸ್ಮ್ಯಾಶ್ ಆಗುತ್ತೆ. ಬ್ರೆಡ್ ಅಂತ ಗೊತ್ತೇ ಆಗೋದಿಲ್ಲ. ಈಗಲೇ ಘಮ ಬರ್ತಾ ಇದೆ. ತುಂಬ ಬ್ರೌನಿಶ್ ಆಯಿತು, ಕ್ರಿಸ್ಪಿ ಆಯಿತು. ಗ್ಯಾಸ್ ಆಫ್ ಮಾಡಬೇಕಾ? ಇಲ್ಲ, ನಾನು ಮತ್ತೆ ಕೆಲಸ ಇದೆ ಇದರಲ್ಲೇ. ಓಕೆ, ಸ್ವಲ್ಪ ಸಣ್ಣ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಆಮೇಲೆ ನಮ್ಮ ಕೆಲಸನ ಮುಂದುವರಿಸ್ಕೋಬೋದಲ್ವಾ ನೆಕ್ಸ್ಟ್ ಸ್ಟೆಪ್ಗೆ? ಅಲ್ಲ, ಇನ್ನೊಂದು ಸಲ ನಾನು ಕಾಯಿಸ್ತೇನೆ. ಓಕೆ, ಉಳ್ಕೊಂಡಿರೋ ಇದು ಬೇಗ ಆಗಿ ಹೋಗುತ್ತೆ, ತುಪ್ಪ ಕಾದಿರುತ್ತೆ ಹೇಗೂ, ಹಾಗೆ 1 ನಿಮಿಷ ಸಾಕಾಗುತ್ತೆ ಅಷ್ಟರಲ್ಲಿ. ಹೌದು, ಮತ್ತೆ ಕ್ರಿಸ್ಪಿ ಸಹ ಬೇಗ ಆಗ್ತದೆ ಅಲ್ವಾ? ಹೌದು.
ಗ್ಯಾಸ್ ಆಫ್ ಮಾಡೋದಾ? ಬ್ರೆಡ್ ಸಾಫ್ಟ್ ಇತ್ತು, ಇವಾಗ ನೋಡಿದ್ರೆ ಫುಲ್ ಕ್ರಿಸ್ಪಿ ಆಗಿದೆ ಅಲ್ವಾ? ಹೌದು. ಟಿಶ್ಯೂ ಪೇಪರಿಂದ ಇದು ಮಾಡಿದರೆ ಸ್ವಲ್ಪ ಆಯಿಲಿ ಅಥವಾ ಆಯಿಲಿ ಏನಾದರೂ ನಾವು ಕಮ್ಮಿ ಮಾಡ್ಬೋದು. ಮಾಡಿದ್ದೆ ಫ್ರೈ ಮಾಡಿದ್ದೆನ. ಎಸ್, ಇವಾಗ ಬ್ರೆಡ್ ಕ್ರಿಸ್ಪಿ ಆಗಿ ಕಾಯಿಸ್ಕೊಂಡಾಗಿದೆ, ಫ್ರೈ ಮಾಡ್ಕೊಂಡಾಗಿದೆ. ನೆಕ್ಸ್ಟ್ ಏನು ಮಾಡೋಣ? ನೆಕ್ಸ್ಟ್ ಒಂದು ಕಡೆ ತಗೊಂಡು ಅದು ಸಕ್ಕರೆ ಮತ್ತು ನೀರು ಹಾಕಿ ಸ್ವಲ್ಪ ಪಾಕ ಥರ ಮಾಡಬೇಕು. ಓಕೆ. ಅದಕ್ಕೆ ನೀರು ಹಾಕಬೇಕಾ? ಸಕ್ಕರೆ ಹಾಕೋದಾ? ಸಕ್ಕರೆ ಹಾಕ್ತೇನೆ. ನಿಮಗೆ ಹೇಗೆ ಬರ್ತದೆ, ತುಂಬ ಸಿಹಿ ಬೇಕಾ ಅಥವಾ ಸ್ವಲ್ಪ ಸಿಹಿ ಕಮ್ಮಿಯ? ನಮ್ಮ ಇದಕ್ಕೆ ಟೇಸ್ಟ್ನ ಪ್ರಕಾರ ಸಕ್ಕರೆ. ಈಗ ನೀರು ಹಾಕಿಬಿಡಿ. ನೀವು ಜಾಸ್ತಿ ಸಿಹಿ ಇಷ್ಟಪಡ್ತೀರಾ? ಇಲ್ಲ, ಲೈಟ್ ಸ್ವಲ್ಪ ಸಾಕು. ಹಾಗಾದರೆ ನೀವು ನನಗೂ ಸೂಟ್ ಆಗೋ ಥರನೇ ಸಕ್ಕರೆ ಹಾಕಿದ್ದೀರಾ ಅಂತ ಆಯಿತು. ಮೀಡಿಯಮ್ ಆಗಿದೆ. ತುಂಬ ಸಕ್ಕರೆ ಇದ್ರೆ ಅದು ಇಷ್ಟ ಆಗೋದಿಲ್ಲ ಅಲ್ವಾ? ಸ್ವಲ್ಪ ತಿನ್ನಕ್ಕಾಗುತ್ತೆ, ಜಾಸ್ತಿ ಸಿಹಿ ಆದ ತಕ್ಷಣ ಹೊಟ್ಟೆಗೆ ಹೋಗೋದಿಲ್ಲ. ಮತ್ತೆ ಸಕ್ಕರೆ ಸಹ ಅಷ್ಟು ಹೊಟ್ಟೆಗೆ ಒಳ್ಳೇದಿಲ್ಲ. ಬೆಲ್ಲ ಬೆಳೆಸ್ಬೇಕು ಅಂತ ಹೇಳ್ತಾರೆ. ಹೌದು. ಇದಕ್ಕೆ ಸರಿ ಪಾಕ ಬರ್ಬೇಕಂತಿಲ್ಲ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ. ಹಾಕಿದ ಸಕ್ಕರೆ ಎಲ್ಲ ಕರಗಿದೆ. ಈಗ ಬ್ರೆಡ್ ಪೀಸ್, ಫ್ರೈ ಮಾಡಿದ ಬ್ರೆಡ್ ಪೀಸನ್ನ ಹಾಕಿ ಇದಕ್ಕೆ ಹಾಕೋತಾ? ಇದಕ್ಕೆ ಹಾಕೋಣ. ಇದರಲ್ಲಿ ಬ್ರೆಡ್ ಹಾಗೆ ಕರಗಿ ಹೋಗುತ್ತಾ? ಸ್ಮ್ಯಾಶ್ ಒಂದು 2 ನಿಮಿಷದಲ್ಲಿ ಕರಗಿ ಹೋಗುತ್ತೆ. ಇಲ್ಲದ್ರೆ ಹಲ್ವಾ ಅಂತ ಹೇಳಿದ್ರೆ ತುಂಬ ಟೈಮ್ ಹೋಗ್ತದೆ ನಮಗೆ. ಇದು ಟೆಕ್ಸ್ಚರ್ ಬರಬೇಕಾದ್ರೆ ಅದು ಸರಿ ಗಟ್ಟಿ ಆಗಬೇಕಾದ್ರೆ ತುಂಬ ಟೈಮ್ ಹೋಗ್ತದೆ. ಆದರೆ ಈಗ ಮಕ್ಕಳಿಗೆ ಕೂಡಲೇ ಹಲ್ವಾ ಏನಾದರೂ ಮಾಡಿಕೊಳ್ಳಿಕ್ಕಿದ್ರೆ ಬ್ರೆಡ್ ಹಲ್ವಾ ಈಸಿಲಿ ಮಾಡ್ಕೋಬೋದಲ್ವಾ? ಆ ಸಕ್ಕರೆ ಪಾಕದಲ್ಲೇ ಕರಗಿ ಹೋಗುತ್ತೆ. ನಾವು ಏನೋ ರೆಡಿ ಮಾಡ್ಕೊಂಡಿರ್ತೀವಿ ಫ್ರೈ, ಅದನ್ನೆಲ್ಲ ಸಕ್ಕರೆ ಪಾಕದಲ್ಲಿ ಈಗ ಮೆದ್ದು ಆಯ್ತು. ಹೌದು ನೋಡಿ, ಹೌದು, ಸಾಫ್ಟ್ ಆಗ್ತಾ ಇದೆ. ಹೌದು. ಮೇಡಮ್, ಯಾವ ಸಬ್ಜೆಕ್ಟ್ ಟೀಚ್ ಮಾಡೋದು ಮಕ್ಕಳಿಗೆ? ನಾನು 1 to 10th ಕಂಪ್ಯೂಟರ್. ಓಕೆ. ಡ್ರಾಯಿಂಗ್ ಮಾಡ್ತೀರಾ? ಡ್ರಾಯಿಂಗ್. ಸೂಪರ್. ಇವಾಗ ಬ್ರೆಡ್ ಇದ್ದು ಬ್ರೌನ್ ಸೈಡ್ಸ್ ಇರುತ್ತಲ್ಲ, ಅದನ್ನ ತೆಗಿಲೇಬೇಕಾಗುತ್ತಾ? ಹೌದು, ಅಷ್ಟು ಸ್ಮೂತ್ನೆಸ್ ಇರೋದಿಲ್ಲ ಅಲ್ಲ ಬ್ರೌನ್ ಪೀಸಲ್ಲಿ. ಸೊ ನಾವು ತೆಗೆದ್ರೆ ಚೆಂದ. ನೋಡುವಾಗ ಆ ಕಲರ್ ಇಲ್ಲಿ ಇವಾಗ ಮ್ಯಾಚ್ ಆಗ್ತಾ ಇದೆ ಅಲ್ವಾ? ಬ್ರೌನ್ ಕಲರ್. ಇದು ಬ್ರೌನಿಶ್, ನಾವು ಇದರಿಂದ ಕಾಯಿಸಿದ್ರಿಂದ ಬ್ರೌನಿಶ್ ಕಲರ್. ಸರಿ, ಇದು ಸರಿ ಸ್ಮ್ಯಾಶ್ ಆದಮೇಲೆ ಸ್ವಲ್ಪ ಇನ್ನೂ ಇದರಲ್ಲಿ ಸಣ್ಣ ಉರಿಯಲ್ಲಿ ಇದು ಮಾಡುವಾಗ ತುಪ್ಪ ಬಿಡ್ತದೆ. ಆ ಟೈಮಲ್ಲಿ ನಾವು ತೆಗಿಬೇಕು. ನಾವು ಎಷ್ಟು ಬ್ರೆಡ್ ಎಷ್ಟು ತುಪ್ಪ ತಗೊಳ್ಳಿತ್ತಲ್ಲ ಅವಾಗ ಅದೆಲ್ಲ ತುಪ್ಪ ಬಿಡ್ತದೆ. ಮತ್ತೆ ಇದಕ್ಕೆ ಯೂಸ್ ಮಾಡುವಂತ ಗೋಡಂಬಿ ಮತ್ತೆ ದ್ರಾಕ್ಷಿ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಆಲ್ರೆಡಿ ಫ್ರೈ ಮಾಡ್ಕೊಂಡು ಇಟ್ಟಿದ್ದೀನಿ, ನಾನು ತಗೊಂಡು ಬಂದಿದ್ದೇನೆ. ಮಾಡುವಂತ ಇದರಲ್ಲಿ ಇದಕ್ಕೆ ಆಗುವಾಗ ಕ್ರಿಸ್ಪಿ ಆಗಿರ್ತದೆ, ಟೇಸ್ಟ್ ಬೇರೆ ಚೆನ್ನಾಗಿರ್ತದೆ. ಅದನ್ನ ಆ್ಯಡ್ ಮಾಡಿಕೊಂಡ್ರೆ ಫಿನಿಶ್ ಅಲ್ಲ? ಹೌದು, ಅಷ್ಟು ಬೇಗ ಹಲ್ವಾ ಆಗೋಯ್ತು. ನಮ್ಮ ಫ್ಯಾಮಿಲಿಯಲ್ಲಿ ನಾನು ನೋಡಿದ್ದೆ, ಹಲ್ವಾ ಮಾಡ್ತಾ ಇರಬೇಕಾದ್ರೆ ನೆಕ್ಸ್ಟ್ ಡೇ ತನಕ ತುಂಬ ಇದ್ದಾಗ ಅದು ತುಂಬ ಗಟ್ಟಿ ಆಗೋ ತನಕ ಕಾಯ್ತಾರೆ. ಸ್ವಲ್ಪ ಟೇಸ್ಟ್ ನಮಗೆ ಗುಲಾಬ್ ಜಾಮೂನ್ ಎಲ್ಲ ತಿಂತೇವಲ್ಲ, ಆ ಟೇಸ್ಟ್ ಅದೇ ಟೇಸ್ಟ್ ಬರುತ್ತೆ. ಹಾಗಾದ್ರೆ ಚೆನ್ನಾಗಿರುತ್ತೆ. ಗುಲಾಬ್ ಜಾಮೂನ್ ಇಷ್ಟ ಅಲ್ವಾ ಮಕ್ಕಳಿಗೆ? ಗುಲಾಬ್ ಜಾಮೂನ್ ಮಾಡಿ ಕೊಡ್ಬೋದು. ಮತ್ತು ನಮಗೆ ಗೋಡಂಬಿ ಮತ್ತು ದ್ರಾಕ್ಷಿ ಅಂತ ಇಲ್ಲ, ಯಾವ ಡ್ರೈ ಫ್ರೂಟ್ಸ್ ಸಹ ಯೂಸ್ ಮಾಡ್ಬೋದು. ಆ ಲೆಕ್ಕದಲ್ಲಿ ಮಕ್ಕಳಿಗೆ ಸಹ ಇವು ಸ್ವಲ್ಪ ಹೆಲ್ದಿಯಾಗಿ ಇರ್ತದೆ. ಹೌದು, ಪಿಸ್ತಾ, ಬಾದಾಮ್ ಯಾವ ಸಹ ಇದು ಮಾಡ್ಬೋದು, ಹಾಕ್ತಾರೆ. ನೀವು ಮಾಡಿರೋ ಕುಕ್ಕಿಂಗನ್ನು ನಿಮ್ಮ ಸ್ಟೂಡೆಂಟ್ಸ್ ಏನಾದರೂ ನೋಡಿ ಕೇಳ್ತಾರಾ? ಮಾಡ್ಕೊಡಿ ಅಂತ ಹೇಳಿದ್ರೆ ಮೊನ್ನೆ ಅಡಿಗೆ ಮಾಡ್ತಾ ಇದ್ರೆ ಅಂತ ಹೇಳ್ತಾರೆ. ಅದರ ಹೇಳಿದಾಗ ಖುಷಿ ಆಗುತ್ತಲ್ಲ ಮಕ್ಕಳ ಬಾಯಿಗೆ ಖುಷಿ. ನಾವು ಟಿವಿಲಿ ಇದ್ದೆ ಬರ್ತಾ ಇದ್ದೆ ಅಂತ ಹೇಳಿ. ಈಗ ನೋಡಿ ಎಣ್ಣೆ ಎಷ್ಟು ನಾವು ಯೂಸ್ ಮಾಡ್ತೇವೆ, ತುಪ್ಪ ಬಿಡ್ತಾ ಇದೆ. ಹೌದು, ಎಷ್ಟು ನಾವು ಬ್ರೆಡ್ಡಲ್ಲಿ ಇದು ಮಾಡಿ ಬ್ರೆಡ್ ಎಷ್ಟು ಯೂಸ್ ಮಾಡಿದೆ ಅಷ್ಟು ಎಣ್ಣೆ ಬಿಡ್ತಾ ಇದೆ. ಹೌದು, ತುಪ್ಪ ಕಂಪ್ಲೀಟ್ ಆಗಿ ಬಿಡ್ತಾ ಇದೆ. ಹೌದು, ಹಲ್ವಾ ರೆಡಿ.
ಡನ್ನ. ಹಾಗಾದ್ರೆ ಫ್ರೈ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕೋದು ಇನ್ನು ಅಷ್ಟೇ. ವಾವ್. ಸ್ವಲ್ಪ ಇದು ಹಾಕ್ತಿದ್ದೀನಿ, ಏಲಕ್ಕಿ ಆರಾಮಗೋಸ್ಕರ. ಅಂತೂ ತುಂಬಾನೇ ಸ್ಪೀಡಾಗಿ ಹಲ್ವಾ ರೆಡಿ ಆಗಿದೆ. ಈಗ ಫ್ರೈ ಮಾಡಿದ್ದು ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ತಾ ಇದ್ದೀನಿ ನಾನು ಡೆಕೋರೇಷನ್ ಇದಕ್ಕೆ ಯೂಸ್ ಮಾಡುವಂಥದ್ದು. ಬಿಸಿ ಬಿಸಿ ಬ್ರೆಡ್ ಹಲ್ವಾ ರೆಡಿ. ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿ ಆಗಿರುವಂತಹ ಸಿಹಿ ಆಗಿರುವಂತಹ ಬ್ರೆಡ್ ಹಲ್ವಾ ತುಂಬಾ ಸ್ಪೀಡಾಗಿ ರೆಡಿಯಾಗಿದೆ. ಹೇಗೆ ರೆಡಿ ಮಾಡಿದ್ರು ಅನ್ನೋದನ್ನು ನೀವು ಮತ್ತೊಂದು ಸಲ ನೋಡ್ಕೊಂಡು ಬನ್ನಿ. ಬ್ರೆಡ್ ಹಲ್ವಾ ತಯಾರಿಸುವ ವಿಧಾನ: ಮೊದಲು ತುಪ್ಪದಲ್ಲಿ ಬ್ರೆಡ್ ತುಂಡುಗಳನ್ನು ಕಂದು ಬಣ್ಣ ಬರುವವರೆಗೂ ಕರಿದಿಟ್ಟುಕೊಳ್ಳಿ. ನಂತರ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಸಕ್ಕರೆಗೆ ಮುಳುಗುವಷ್ಟು ನೀರು ಹಾಕಿ ಕರಗಿಸಿ ಕರಿದ ಬ್ರೆಡ್ ತುಂಡುಗಳನ್ನು ಹಾಕಿ ಬ್ರೆಡ್ ಅನ್ನು ಬೇಯಿಸಿಕೊಳ್ಳಿ. ಬ್ರೆಡ್ ಸಕ್ಕರೆ ಪಾಕವನ್ನ ಪೂರ್ತಿ ಹೀರಿ ಒಂದು ಮುದ್ದೆ ಬರುವವರೆಗೂ ಬೇಯಿಸಿ. ಮೇಲಿನಿಂದ ಏಲಕ್ಕಿ ಪುಡಿ, ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷಿ ಹಾಕಿ ಬೇಯಿಸಿ. ಈಗ ಬಿಸಿ ಬಿಸಿ ಬ್ರೆಡ್ ಹಲ್ವಾ ಸವಿಯಲು ಸಿದ್ಧ. ನೋಡಿದ್ರಲ್ಲ, ಸಿಹಿಯಾಗಿರುವಂತಹ ಬ್ರೆಡ್ ಹಲ್ವಾನ ಎಷ್ಟು ಸ್ಪೀಡಾಗಿ ನಾವು ಮಾಡ್ಬೋದು ಅಂತ. ಮಾಮೂಲಿ ಹಲ್ವಾ ಮಾಡೋದಾದರೆ ತುಂಬ ಟೈಮ್ ತಗೊಳುತ್ತೆ, ಆದರೆ ಈ ಹಲ್ವಾ ಮಾತ್ರ ತುಂಬ ಸ್ಪೆಷಲ್ ಆಗಿ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ನೆಕ್ಸ್ಟ್ ರೆಸಿಪಿ ಕೂಡ ಹೇಳ್ಕೊಡ್ತಾರೆ, ಮುಳ್ಳು ಸೌತೆದ ರೆಸಿಪಿ. ಸೊ ಬನ್ನಿ ಹೇಗೆ ಮಾಡೋದು ನೋಡೋಣ. ಅದಕ್ಕೂ ಮೊದಲು ನಾವು ತಗೊಳ್ಳೋಣ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಮೋಸ್ಟ್ ವೆಲ್ಕಮ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ನೋಡಿದ್ವಿ ಹಲ್ವಾ ಮಾಡೋದು ಹೇಗೆ ಅನ್ನೋದನ್ನು. ಅದರಲ್ಲೂ ಬ್ರೆಡ್ ಹಲ್ವಾ ಆಗಿತ್ತು. ನೆಕ್ಸ್ಟ್ ರೆಸಿಪಿ ಮುಳ್ಳು ಸೌತೆ ರೆಸಿಪಿ ಅಂತ. ಫುಲ್ ನೇಮ್ ಕೇಳಬೇಕಾದ್ರೆ ಮೇಡಮ್ ಹತ್ರನೇ ಕೇಳಬೇಕು. ಎಸ್ ಮೇಡಮ್, ಏನದು ಫುಲ್ ರೆಸಿಪಿ ನೇಮ್ ಹೇಳಿ ಒಂದ್ಸಲ. ಸೌತೆಕಾಯಿ ಉಳ್ಳಾಲ್ ಅಥವಾ ಸಾಸಂ ಹೇಳ್ತೇವೆ. ಉಳ್ಳಾಲ್, ಇದು ಯಾವ ಭಾಷೆಯಲ್ಲಿ ಉಳ್ಳಾಲ್ ಅಂದ್ರೆ? ಅದೇ ನಮ್ಮ ಕೊಂಕಣಿ ಭಾಷೆಯಲ್ಲಿ ಉಳ್ಳಾಲ್ ಅಂತ ಹೇಳಿದ್ರು. ಓಕೆ, ಹಾಗಾದ್ರೆ ಸ್ಟಾರ್ಟ್. ಅಂದ್ರೆ ಈಗ ಸೆಕೆಗಾಲದಲ್ಲಿ ನಾವು ಸೌತೆಕಾಯಿ ತಿನ್ಬೇಕಲ್ವಾ, ಹಾಗೆ ನಾವು ಹೆಚ್ಚು. ಇದು ಸೌತೆಕಾಯ ಮುಳ್ಳು ಸೌತೆನಾ? ಅಲ್ಲ, ಮುಳ್ಳು ಸೌತೆ. ಮುಳ್ಳು ಸೌತೆ. ಓಕೆ. ಈಗ ಮುಳ್ಳು ಸೌತೆ ಕಟ್ ಮಾಡಿ ಅದಕ್ಕೆ ಹಸಿಮೆಣಸಿನಕಾಯಿ ಮತ್ತೆ ಜಿಂಜರ್ ಅಂದ್ರೆ ಶುಂಠಿಯನ್ನು ಹಾಕಿ ಉಪ್ಪು ಹಾಕಿ ಇಡಬೇಕು. ಉಪ್ಪಕ್ಕೆ ಎಷ್ಟು ಹೊತ್ತಿಡ್ಬೇಕಾಗುತ್ತೆ? ಇಲ್ಲ, ನಾವು ಮಸಾಲೆ ರುಬ್ಬು ತನಕ ಉಪ್ಪು ಹಾಕಿ ಇಟ್ಟರೆ ಇದಕ್ಕೆಲ್ಲ ಸರಿಯಾಗಿ ಉಪ್ಪು ತಗೊಳ್ತದೆ. ಮಸಾಲೆ ಹಾಕಿದ ಮೇಲೆ ಉಪ್ಪು ಅಷ್ಟು ತಗೊಳ್ಳೋದಿಲ್ಲ. ಸೊ ನಾವು ಎಷ್ಟು ಬೇಕು ಅಷ್ಟು ಪದಾರ್ಥಕ್ಕೆ ಅಷ್ಟು ಉಪ್ಪನ್ನು ಮಿಕ್ಸ್ ಮಾಡಿ ಇಟ್ಟರೆ ಆಯ್ತು. ಇದು ಯಾವುದಕ್ಕೆ ಯೂಸ್ ಆಗುವಂಥದ್ದು? ಒಂದು ಉಪ್ಪಿನಕಾಯಿ ನಾವು ಚಟ್ನಿ ಹೇಗೆ ಯೂಸ್ ಮಾಡಿದೆ ಹಾಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡೋದು. ಅಂದರೆ ಇದು ಹಸಿ ಮುಳ್ಳು ಸೌತೆ, ಅದರಿಂದ ನಾವು ಕನ್ಸ್ಯೂಮ್ ಮಾಡಬೇಕು. ಹೀಗೇನೆ ಕನ್ಸ್ಯೂಮ್ ಮಾಡೋದು ಕಮ್ಮಿ. ಸೊ ಈ ರೀತಿಯಲ್ಲಿ ನಾವು ಕನ್ಸ್ಯೂಮ್ ಮಾಡ್ತೀವಿ. ಆಮೇಲೆ ಮಸಾಲೆಗೆ ಕಾಯಿ ತುರಿ 1 ಕಪ್ ತಗೊಂಡಿದ್ದೀರಾ? ಹಾಂ, 1/4 ಕಪ್ ತಗೊಂಡಿದ್ದೀನಿ. ಆಮೇಲೆ ಕಾಯಿ ಮೆಣಸು ಹಾಕಿದ್ರಿಂದ ಇದು ಕೆಂಪು ಮೆಣಸು ಒಂದು ಅಂದಾಜಿಗೆ, ನಮಗೆ ತುಂಬ ಖಾರ ಬೇಡ, 2 ಗಿಡ್ಡ ಮೆಣಸು. ಆಮೇಲೆ ಕಲ್ಲರಿಗೆ 1 ಉದ್ದ ಮೆಣಸು ತಗೊಂಡಿದ್ದೇನೆ. ಮತ್ತು ಇದಕ್ಕೆ ಎಷ್ಟು ಖಾರ ಇದೆ ಅದಕ್ಕೆ ತಕ್ಕಂತೆ ಹುಳಿ. ಇದು ನಯಾಗಿ ರುಬ್ಬಾರ್ದು, ಸ್ವಲ್ಪ ತರಿ ಇರಬೇಕು. ಸ್ವಲ್ಪ ನೀರು ಹಾಕೋದಲ್ವಾ? ನೀರು ಹಾಕಿ
ಸ್ವಲ್ಪ ಸ್ವಲ್ಪ. ಈಗ ಆಗಿದ್ಯಾ ನೋಡಿ. ತುಂಬಾ ನುಣ್ಣಗೆ ಆಗ್ಬೇಕಂತೇನು ಇಲ್ವಾ? ಇಲ್ಲ, ಸ್ವಲ್ಪ ತರಿ ಅದೇ ಇದು ಕರೆಕ್ಟ್ ಇದೆ. ಓಕೆ. ಇದು ಸ್ವಲ್ಪ ಅಂದರೆ ಇಷ್ಟು ಡ್ರೈ ಬೇಡ, ಸ್ವಲ್ಪ ನೀರು ಇರಬೇಕು. ಇದಕ್ಕೆ ಹಾಕೋದ ನೀರು? ನೀರು ಹಾಕಿ ಇದಕ್ಕೆ ಹಾಕಿ ಸಾಕು. ಅನ್ನದ ಜೊತೆ ಚೆನ್ನಾಗಿರುತ್ತಾ ಸೈಡಲ್ಲಿ? ಹಾಂ. ಬೇರೆ ಅನ್ನ ಬಿಟ್ಟರೆ? ಹೀಗೆ ಕೆಲವರಿಗೆ ಸೌತೆಕಾಯಿ ಅಂದರೆ ತುಂಬ ಇಷ್ಟ ಆಗ್ತದೆ, ಹೀಗೆ ನೀವು ತಿನ್ಬೋದು, ಹೀಗೆ ತಿಂತಾ ಇರ್ಬೋದು. ಚಪಾತಿಗೆಲ್ಲ ಇಷ್ಟ ಆಗೋದಿಲ್ಲ, ಬಟ್ ಅನ್ನ ಜೊತೆ ಯೂಸ್ ಮಾಡೋದು ಹೆಚ್ಚಾಗಿ. ಲಾಸ್ಟ್ಲಿ ಅದಕ್ಕೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದಾ? ಹಾಂ. ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಜಸ್ಟ್ 2 ಚಮಚ ಸಾಕು ಸಾಕು ಸಾಕು. ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು ಸೊಪ್ಪನ್ನು ಹಾಕಬೇಕು. ಸಾಸಿವೆ ಇದಾದ್ಮೇಲೆ ಸರಿ ಪಟಪಟ ಆದಮೇಲೆ ಒಗ್ಗರಣೆ ಇದನ್ನು ಹಾಕುವಂಥದ್ದು. ಮುಳ್ಳು ಸೌತೆ ಉಳ್ಳಾಗಡ್ಡಿ ರೆಡಿ. ಧನ್ಯವಾದಗಳು ಮೇಡಮ್. ಮನೆಯಲ್ಲಿ ಮುಳ್ಳು ಸೌತೆಯನ್ನು ಸಾಮಾನ್ಯವಾಗಿ ಬೆಳಿತೇವೆ, ಹಾಗೆ ಇಲ್ಲ ಅಂತ ಅಂದರೆ ಶಾಪಿಂದ ಕೂಡ ತರ್ಬೋದು. ಹೀಗೆ ಮುಳ್ಳು ಸೌತೆ ಉಳ್ಳಾಲ್ ಇದನ್ನು ರೆಡಿ ಮಾಡಿಕೊಂಡು ಅನ್ನದ ಜೊತೆ ಸವಿತಾ ಇದ್ದರೆ ಸಖತ್ ಯಮ್ಮಿ ಆಗಿರುತ್ತೆ ಅಂತ ಮೇಡಮ್ ಹೇಳಿದರು. ಹೇಗೆ ರೆಡಿ ಮಾಡಿದರು ಅನ್ನೋದನ್ನು ನೀವು ಇನ್ನೊಂದು ಸಲ ನೋಡ್ಕೊಂಡು ಬನ್ನಿ. ಸೌತೆಕಾಯಿ ಉಳ್ಳಾಲ್ ತಯಾರಿಸುವ ವಿಧಾನ. ಮೊದಲಿಗೆ ಸೌತೆಕಾಯಿ ಹೋಳುಗಳಿಗೆ ಹಸಿಮೆಣಸು, ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಡಿ. ನಂತರ ತೆಂಗಿನ ತುರಿ, ಒಣಮೆಣಸು, ಹುಣಸೆ ಹುಳಿ, ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಆನಂತರ ಸೌತೆಕಾಯಿಗೆ ಸೇರಿಸಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಈಗ ಸೌತೆಕಾಯಿ ಉಳ್ಳಾಲ್ ತಯಾರು. ವಾವ್, ಒಂದು ಸ್ವೀಟ್ ಆಗಿರುವಂಥ ಡಿಶ್, ಇನ್ನೊಂದು ಸ್ವಲ್ಪ ಸ್ಪೈಸಿ ಕೂಡ ಇದೆ ಅಲ್ವ ಅದರಲ್ಲಿ. ಎರಡರಲ್ಲಿ ಯಾವುದು ಫಸ್ಟ್ ಟೇಸ್ಟ್ ನೋಡೋಣ ಅಂತ ಕನ್ಫ್ಯೂಸ್ ಆಗ್ತಾ ಇದೆ. ಯಾವ್ದು ನೋಡೋಣ? ನಿಮಗೆ ಯಾವ್ದು ಇಷ್ಟ? ಸ್ವೀಟೇ ಇಷ್ಟ, ಹಲ್ವಾ ಇಷ್ಟ ಆಗುತ್ತೆ. ಇದು ತಿನ್ನೋದು ಅದು ತಿನ್ನೋದು ಅಂತ ಕನ್ಫ್ಯೂಸ್, ಆದರೂ ಎರಡು ತಿನ್ನಲೇಬೇಕಲ್ವಾ? ಇದನ್ನು ತಿಂತೇನೆ ಫಸ್ಟ್ ನಾನು, ನೀವು ತಗೊಳ್ಳಿ. ಸಖತ್ತಾಗಿದೆ. ವಾವ್, ಇದು ಖಾರ ಇದೆ ತುಂಬ, ಸಖತ್ತಾಗಿದೆ. ಅದು ಮಾತ್ರ ಚೆಂದ ಇದೆ, ತುಂಬ ಟೇಸ್ಟಿ ಆಗಿದೆ. ಆ್ಯಂಡ್ ಇದು ಕೂಡ ಅಷ್ಟೇ ಲೈಟಾಗಿ ಸ್ವೀಟ್ ಇದ್ದು, ನೀವು ಹಾಕಿರೋ ಗ್ರೇಪ್ಸ್ ಎಲ್ಲ ಇದೆ ಅಲ್ವಾ, ಒಣದ್ರಾಕ್ಷಿ, ಗೋಡಂಬಿ, ಈ ಒಣದ್ರಾಕ್ಷಿ ಹಾಗೆ ಸಿಗ್ತಾ ಇದೆ ಬಾಯಿಗೆ. ತುಂಬ ಹೊತ್ತು ಜಗಿತಾ ಇರೋಣ ಅಂತ ಸಿಗೋ ಆಗಿದೆ. ಸಖತ್ತಾಗಿದೆ ಎರಡೂ ಡಿಶಸ್ ಕೂಡ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಷ್ಟು ಒಳ್ಳೆ ರೆಸಿಪಿನ ನಿಮ್ಮ ಬ್ಯುಸಿ ಶೆಡ್ಯೂಲ್, ಸ್ಕೂಲಲ್ಲಿ ಡ್ಯೂಟಿ ಇತ್ತು, ಅದರ ಮಧ್ಯೆ ನಮಗೋಸ್ಕರ ಬಂದು ಟೈಮ್ ಕೊಟ್ಟು ಈ ಥರ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಹಾಗೆಯೇ
ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಬೇಸಿಗೆ ಕಾಲದಲ್ಲಿ ತುಂಬಾ ಹೆಲ್ದಿ ಆಗಿರೋವಂತಹ ಮುಳ್ಳು ಸೌತೆ ಉಳ್ಳಾಲ್, ಹೆಸರೇ ಡಿಫ್ರೆಂಟ್ ಆಗಿದೆ. ಇದರ ಜೊತೆಗೆ ತುಂಬಾ ಸಖತ್ ಟೇಸ್ಟಿ ಯಮ್ಮಿ ಆಗಿರೋವಂತಹ ಹಾಗೆ ದಿಢೀರ್ ಅಂತ ತಯಾರಿಸ್ಕೊಳ್ಬಹುದಾಗಿರೋ ಹಲ್ವಾ ಕೂಡ ರೆಡಿಯಾಗಿದೆ ನಮ್ಮ ಕಿಚನಲ್ಲಿ. ನಿಮ್ಮ ಕಿಚನಲ್ಲಿ ನೀವು ಕೂಡ ಈ ಸಿಂಪಲ್ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.